ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀಮಾತ್ರೇ ನಮಃ. ಪ್ರಿಯ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಶ್ರೀ ಶಿವಂ ಗುರುಕುಲದಲ್ಲಿ ಸುಮಾರು 3 ವರ್ಷದಿಂದ ನಾಡಿ ಜ್ಯೋತಿಷ್ಯ ಅಧ್ಯಯನ ಮಾಡುತ್ತಿದ್ದೇನೆ ಮತ್ತು ಪೂಜ್ಯ ಶ್ರೀಗಳ ಬಳಿ ನಾಡಿಗುರು ಎಂಬ ಬಿರುದಾಂಕಿತವನ್ನು ಪಡೆದುಕೊಂಡಿರುತ್ತೇನೆ. ನಾನು ಈ ದಿನ ನಿಮ್ಮ ಬಳಿ ಚರ್ಚೆ ಮಾಡೋದೇನು ಅಂತಂದರೆ ನಾಡಿ ಜ್ಯೋತಿಷ್ಯ ಅಂದರೆ ಏನು ಅಂತ ಫಸ್ಟು ತಿಳ್ಕೊಬೇಕಾಗುತ್ತೆ. ನಾಡಿ ಜ್ಯೋತಿಷ್ಯ ಅಂದರೆ ಇವಾಗ ನೀವು ಬರ್ತೀರಾ, ಒಂದು ಪ್ರಶ್ನೆ ತೊಗೊಂಬಂದರೆ ಸಮಗ್ರವಾಗಿ ನವಗ್ರಹಗಳು ನಿಮ್ಗೆ ಯಾವ ರೀತಿ ಫಲ ಕೊಡ್ತಾ ಇದ್ದಾವೆ ಅಂತ ತಿಳ್ಕೊಳೋದು ಅತ್ಯಂತ ಅನಿವಾರ್ಯತೆ ಇರುತ್ತೆ. ಬರೀ 1 ಗ್ರಹ 2 ಗ್ರಹ ನೋಡಿ ಯಾವುದನ್ನು ನಾವು ನಿರ್ಧಾರ ತಗೊಳ್ಳೋದಕ್ಕಾಗೋದಿಲ್ಲ. ಆದ್ದರಿಂದ ನಿಮ್ಮ ಯಾವುದೇ ಒಂದು ಪ್ರಶ್ನೆ ಇರಲಿ, ಸಮಸ್ಯೆ ಇರಲಿ, ಎಲ್ಲ ವಿಧವಾದ ಪ್ರಶ್ನೆ ಸಮಸ್ಯೆಗಳಿಗೆ, ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳೆಲ್ಲದಕ್ಕೂ ಸಹ ನಾಡಿ ಜ್ಯೋತಿಷ್ಯದಲ್ಲಿ ಉತ್ತರ ಸಿಕ್ಕೇ ಸಿಗುತ್ತೆ. ಅದನ್ನು ಋಷಿಮುನಿಗಳು ನಿರ್ಧಾರ ಮಾಡಿದ್ದಾರೆ. ಅದನ್ನು ನೋಡೋವಂತಹ ಚಾಣಾಕ್ಷತೆ ಪೂಜ್ಯ ಗುರುಗಳ ಆಶೀರ್ವಾದದಿಂದ ನಮ್ಮ ನಾಡಿ ವಿದ್ಯಾರ್ಥಿಗಳಿಗೆಲ್ಲರಿಗೂ ಇರುತ್ತೆ. ಆದ್ದರಿಂದ ನಾಡಿ ಜ್ಯೋತಿಷ್ಯಕ್ಕೆ ಅತ್ಯಂತ ಪ್ರಾಮುಖ್ಯತೆ ಇರುತ್ತೆ. ನೀವು ಯಾವುದೇ ನಿಮ್ಮ ಸಮಸ್ಯೆಗಳಾಗಲಿ, ಗೊಂದಲಗಳಾಗಲಿ, ಪ್ರಶ್ನೆಗಳಾಗಲಿ ಎಲ್ಲದಕ್ಕೂ ಇದರಲ್ಲಿ ಉತ್ತರ ಶತಸಿದ್ಧವಾಗಿರುತ್ತೆ. ಆದ್ದರಿಂದ ನಾಡಿ ಜ್ಯೋತಿಷ್ಯ ಪರಿಣಿತರನ್ನು ಭೇಟಿಯಾಗಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಜಾತಕ ಮುಖೇನ ತೀರಿಸ್ಕೊಂಡ್ರೆ ತುಂಬ ನಿಮ್ಮ ಜೀವನ ಉತ್ತರೋತ್ತರ ಅಭಿವೃದ್ಧಿ ಪಥದಲ್ಲಿ ಸಾಗೋದ್ರಲ್ಲಿ ಎರಡನೇ ಮಾತಿರೋದಿಲ್ಲ. ಮತ್ತು ಯಾವುದೇ ರೀತಿ ಸಂಶಯ ಸಂದೇಹ ಅಂತೂ ಇಲ್ಲವೇ ಇಲ್ಲ ಅಂತ ಹೇಳ್ತಾ ನಾನು ಈ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ದೇವಿಯ ಆಶೀರ್ವಾದ ಸದಾ ನಿಮಗಿರಲಿ ಅಂತ ಹೇಳಿ, ಗುರುಗಳ ಆಶೀರ್ವಾದ, ದೇವಿಯ ಆಶೀರ್ವಾದ ಚೆನ್ನಾಗಿರಬೇಕು ನೀವೆಲ್ಲ ಅಂತ ಹಾರೈಸ್ತಾ ಸಮಸ್ತ ಸನ್ಮಂಗಳಾನಿ ಭವಂತು.